ಬರೀ 10 ನಿಮಿಷದಲ್ಲಿ ಸೂಪರ್ ಆಗಿ ತುಂಬಾನೇ ಸಿಂಪಲ್ ಆಗಿ ಆಲೂ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗಬೇಕಾ? ಹಾಗಾದ್ರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ಲರಿಗೂ. ನಾರ್ಮಲ್ ಆಗಿ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಎಲ್ಲ ಮಾಡಬೇಕು ಅಂತಂದರೆ ತುಂಬ ಹೊತ್ತಾಗುತ್ತೆ, ತುಂಬ ಟೈಮ್ ಬೇಕು ಅಂತ ಅಂದ್ಕೊತೀವಿ. ಇವತ್ತಿನ ವಿಡಿಯೋದಲ್ಲಿ ಬ್ರೇಕ್ಫಾಸ್ಟಿಗೆ ಬಿರಿಯಾನಿನ, ಅದು ಒಂದು ಆಲೂ ಬಿರಿಯಾನಿನ ತುಂಬಾ ಸುಲಭವಾಗಿ, ಜಾಸ್ತಿ ತರಕಾರಿ ಹಾಕ್ಕೊಳ್ಳದೆ, ಜಾಸ್ತಿ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಳದೆ ಫಟಾಫಟ್ ಅಂತ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ನನ್ನ ಮಾತನ್ನು ನಂಬಿ ಬರೀ 10 ನಿಮಿಷದೊಳಗಡೆ ಈ ಬಿರಿಯಾನಿನ ನಾವು ರೆಡಿ ಮಾಡ್ಬೋದು. ತುಂಬ ಅಂತಂದರೆ ತುಂಬ ರುಚಿಯಾಗಿರುತ್ತೆ ಕೂಡ. ಒಂದ್ಸರಿ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ತುಂಬಾ ಸಿಂಪಲ್ ಆಗಿ 2 ಆಲೂಗಡ್ಡೆ ಹಾಗೆಯೇ 2 ಟೊಮೆಟೊನ ಹಾಕ್ಕೊಂಡು ಸೂಪರ್ ಆಗಿ ಒಂದು ಬಿರಿಯಾನಿನ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಕುಕ್ಕರಲ್ಲೇ ಈ ಬಿರಿಯಾನಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು ಒಂದು 2 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ. ಹಾಗೆಯೇ ಒಂದು 2 ಚಮಚದಷ್ಟು ತುಪ್ಪ ಕೂಡ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ ಚೂರು ಬಿಸಿ ಆದ ನಂತರ ಒಂದು ಪಲಾವ್ ಎಲೆ, ಒಂದು ತುಂಡು ಚಕ್ಕೆ, ಒಂದು ಈ ಜಾಯ್ಕಾಯಿ ಹೂ ಅಂತ ಬರುತ್ತೆ ಅದು, 3-4 ಏಲಕ್ಕಿ, ಹಾಗೆಯೇ 3-4 ಲವಂಗನ ಹಾಕೊಳ್ಳಿ. ನೀವು ಬಿಸಿ ತುಪ್ಪ ಮತ್ತು ಎಣ್ಣೆಗೆ ಈ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕಿದಾಗ ಅದು ಬಿಸಿಯಾಗಿ ಸ್ವಲ್ಪ ಫ್ಲೇವರ್ ಬಿಡಬೇಕು. ಈಗ ಒಳ್ಳೆ ಘಮ ಅಂತ ಪರಿಮಳ ಬರ್ತಾ ಇದೆ. ಈಗ 1-2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೆಯೇ 2 ಹಸಿಮೆಣಸಿನಕಾಯಿಯನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಈಗ ನೀವು ಈ ಈರುಳ್ಳಿನ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉರಿಯನ್ನು ಜಾಸ್ತಿ ಇಟ್ಕೊಂಡೆ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಬಿರಿಯಾನಿದು ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ. ಸ್ವಲ್ಪ ಮೀಡಿಯಂ ಉರಿ ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂತಂದರೆ ಅದರದು ಹಸಿ ಹೋಗಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಅದರದ್ದು ಹಸಿ ಫ್ಲೇವರ್ ಹೋದ್ರೇ ಚೆನ್ನಾಗಾಗೋದು. ಈಗ ಇದಕ್ಕೆ ನಾನು 2 ಟೊಮೆಟೊನ ಹಾಕೊತಾ ಇದ್ದೇನೆ. ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋ ತನಕ ನೀವಿದನ್ನ ಮಗ್ಸ್ತಾ ಇರಬೇಕು. ನೋಡಿ, ಟೊಮೆಟೊ ಮೆತ್ತಗಾಗಿದೆ. ಈಗ ಇದಕ್ಕೆ ಆಲೂಗಡ್ಡೆನ ಹಾಕೊತಾ ಇದ್ದೇನೆ. ಆಲೂಗಡ್ಡೆನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಆಲೂಗಡ್ಡೆ ಹಾಕಿದ ನಂತರ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೇನೆ. ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆನ 1 ನಿಮಿಷ ಈ ಥರ ಮೀಡಿಯಂ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನಾವು ಮಸಾಲ ಪುಡಿಗಳನ್ನು ಹಾಕೋಬೇಕು. ಒಂದು 1/4 ಚಮಚದಷ್ಟು ಕೊತ್ತಂಬರಿ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, ಒಂದು 1/4 ಚಮಚದಷ್ಟು ಖಾರ ಪುಡಿ ಹಾಕೊತಾ ಇದ್ದೇನೆ. ನಾನು 2 ಹಸಿಮೆಣಸಿನಕಾಯಿ ಬೇರೆ ಹಾಕಿದ್ದೇನೆ, ಅದರಿಂದ ಖಾರ ಪುಡಿ ಜಾಸ್ತಿ ಹಾಕ್ತಾ ಇಲ್ಲ. ಅರ್ಧ ಚಮಚದಷ್ಟು ನಾನು ಬಿರಿಯಾನಿ ಮಸಾಲ ಪೌಡರನ್ನು ಹಾಕೊತಾ ಇದ್ದೇನೆ. ಈ ಬಿರಿಯಾನಿ ಮಸಾಲ ಮನೆಯಲ್ಲೇ ಮಾಡಿರುವಂಥದ್ದು. ನಿಮಗೆ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಗಬೇಕಾದ್ರೆ ನೀವು ನನ್ನ ಚಾನಲಲ್ಲಿ ಸರ್ಚ್ ಮಾಡ್ಬೋದು, ಇಲ್ಲದಿದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಕೂಡ ಹಾಕೊತಾ ಇದ್ದೇನೆ. ಮಸಾಲ ಪುಡಿಗಳನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಪುಡಿಗಳನ್ನು ಹಾಕಿದ ನಂತರ ಉರಿಯನ್ನು ಸ್ವಲ್ಪ ಕಮ್ಮಿಯಲ್ಲಿ ಇಟ್ಬೇಡಿ, ಇಲ್ಲದಿದ್ದರೆ ತಳ ಹಿಡಿಯುತ್ತೆ, ಇಲ್ಲ ಕರಟಿ ಹೋಗುತ್ತೆ. 1 ನಿಮಿಷ ಮಸಾಲೆ ಪುಡಿಗಳನ್ನು ಹಾಕಿದ ನಂತರ ಮಿಕ್ಸ್ ಮಾಡ್ತಾ ಇರಬೇಕು. ಒಳ್ಳೆ ಆರೋಮ ಫ್ಲೇವರ್ ಬರ್ತಾ ಇರುತ್ತೆ. ನೋಡಿ, ರೆಡಿ ಆಗಿದೆ. ಈಗ ಇದಕ್ಕೆ ಒಂದು 3-4 ಸ್ಪೂನಷ್ಟು ಮೊಸರನ್ನು ಹಾಕೊಳ್ಳಿ. ಮೊಸರು ಹಾಕಿದ ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂ ಬಿರಿಯಾನಿಗೆ ಆಲ್ಮೋಸ್ಟ್ ಮಸಾಲೆ ರೆಡಿ ಆಗಿದೆ. ಇವಾಗ ರೈಸನ್ನು ಹಾಕ್ಕೊಳ್ಳೋಣ. ಬಿರಿಯಾನಿಗೆ ರೈಸನ್ನು ಯಾವತ್ತು ನೀವು ಏನು ಮಾಡಬೇಕು ಅಂತಂದರೆ ಮಾಡೋಕ್ಕಿಂತ ಒಂದು 10-15 ನಿಮಿಷ ಮುಂಚೆ ನೀರಲ್ಲಿ ಹಾಕಿ ನೆನೆ ಹಾಕಬೇಕು. ನಾನೊಂದು 3 ಜನರಿಗೆ ಆಗುವಷ್ಟು ಮಾಡ್ತಾ ಇದ್ದೇನೆ. ಅಂದರೆ ದೊಡ್ಡ ಬೌಲಲ್ಲಿ 1 ಬೌಲಷ್ಟು ರೈಸನ್ನು ತಗೊಂಡು ನೆನೆ ಹಾಕ್ಕೊಂಡು ತೊಳ್ಕೊಂಡು ಇಟ್ಟಿದ್ದೇನೆ. ಇವಾಗ ಹಾಕೊಳ್ಳೋಣ. ರೈಸನ್ನು ಹಾಕೊಳ್ಳಿ. ರೈಸನ್ನು ಹಾಕಿದ ನಂತರ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬಾಸ್ಮತಿ ರೈಸಲ್ಲಿ ಬೇಕಾದ್ರೂ ಮಾಡ್ಬೋದು, ಬಟ್ ನಾನು ಸಿಂಪಲ್ ಆಗಿ ಅನ್ನ ಮಾಡುವ ಅಕ್ಕಿಯಿಂದ ಮಾಡ್ತಾ ಇದ್ದೇನೆ. ನೀರನ್ನು ಹಾಕೊತಾ ಇದ್ದೇನೆ. 1 ಬೌಲ್ ರೈಸಿಗೆ ನಾರ್ಮಲ್ ಥರ 2 ಬೌಲಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ ರೈಸ್ ಹಾಕಿದ ನಂತರ. ಒಂದು ಸ್ವಲ್ಪ ಲಿಂಬೆ ರಸ
ಒಂದು 5-6 ಡ್ರಾಪ್ ಇದ್ರೆ ಸಾಕು, ಜಾಸ್ತಿ ಬೇಡ. ಹಾಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬೇಕಾದರೆ ಹಾಕೋಬಹುದು. ನಾನೊಂಚೂರು ಫ್ಲೇವರಿಗೆ ಸ್ವಲ್ಪ ಸಕ್ಕರೆ ಹಾಕೊತಾ ಇದ್ದೇನೆ, ಇದು ಆಪ್ಷನಲ್. ಮುಚ್ಚಿಟ್ಬಿಟ್ಟು 1-2 ವಿಷಲ್ ಹಾಕಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಬಿರಿಯಾನಿ ರೆಡಿ ಆಗುತ್ತೆ. 2 ವಿಷಲ್ ಹಾಕಿಸಿ ನಾನು ಅದರ ಪ್ರೆಷರ್ ಡೌನ್ ಆಗಲಿಕ್ಕೆ ಬಿಟ್ಟಿದ್ದೇನೆ. ಇವಾಗ ನಮ್ಮದು ಆಲೂ ಮತ್ತು ಟೊಮೆಟೊದು ಘಮ ಅನ್ನುವಂಥ ಬಿರಿಯಾನಿ ರೆಡಿ ಆಗಿದೆ. ಜಸ್ಟ್ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ನೋಡಿ, ಸೂಪರ್ ಆಗಿರುವಂತಹ ಆಲೂ ಬಿರಿಯಾನಿ ರೆಡಿಯಾಗಿದೆ. ಬರೀ 10 ನಿಮಿಷದೊಳಗಡೆ ಸೂಪರ್ ಆಗಿರುವಂತಹ ರುಚಿ ಆಗಿರುವಂತಹ ಆಲೂ ಬಿರಿಯಾನಿಯನ್ನು ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.